ನಮಗೆ ಸ್ವಾಗತ ಗುಟ್ಟೆ ಅಟ್ಲ ಗುಟ್ಟೆ ಮಲ್ಲೇಶ್ವರ ಸ್ವಾಮಿ ಚೆನ್ನಾಗಿದೆ ಪ್ಲೇಸ್ ಅಲ್ಲ. ಹಾಂ, ಈಗ ಬರಬೇಕು ನಾವು. ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಗುಟ್ಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಎಲ್ಲಿದೆ ಅಂತಂದರೆ ಕೊರಟಗೆರೆ ತಾಲೂಕು ಗೊರವನಹಳ್ಳಿ ಹತ್ರ ಇದೆ. ಇದು ಕೂಡ ಒಂದು ಗುಟ್ಟೆ ಥರ ಇದೆ, ಚಿಕ್ಕ ಬೆಟ್ಟ ಸಮೂಹ. ನೀವು ನೋಡಬಹುದು ಮುಂದ್ಗಡೆ ಅತಿ ದೊಡ್ಡ ಕುತ್ಕೊಂಡಿರೋ ಅಂತಹ ಧ್ಯಾನ ಮುದ್ರೆನಾಗಿ ಈಶ್ವರ. ಇಲ್ಲಿ ನೋಡ್ರಿ ನಿಮಗೆ ಎಂಟ್ರೆನ್ಸ್ ಕಾಣಿಸುತ್ತೆ. ಇದೆ ನಿಮಗೆ ಗೊರವನಹಳ್ಳಿ ತಾಲೂಕೆ, ಕೊರಟಗೆರೆ ತಾಲೂಕು ಗೊರವನಹಳ್ಳಿ ಹತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸಾನೆ ಹತ್ತಿರ ಇದೆ. ಇದು ನೋಡ್ರಿ, ಇದೆ ಎಂಟ್ರೆನ್ಸ್ ನಿಮಗೆ ಗುಟ್ಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಇದೆ ಎಂಟ್ರೆನ್ಸ್. ಇದರ ಪಕ್ಕನೇ ನಿಮಗೆ ಇದು ದೇವಸ್ಥಾನ. ಗುಹೆನಾಗೆ ಇದೆಲ್ಲ, ಇದು ಗುಹನ ఇది పాదాలు ఉన్నాయి. అవ స్వామి పాదాలు ಯಾರೋ ಪಾದಕೆಗಳು ಇದೆ ಇಲ್ಲಿ. ಫ್ರೆಂಡ್ಸ್ ನೋಡ್ರಿ, ಇದು ಗುಟ್ಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನನಾಗೆ ಇದು ಒಂದು ಈಶ್ವರನ ದೇವಸ್ಥಾನ. ಗುಹೆನಾಗೆ ಇದೆ ಇದು ನೋಡ್ರಿ. ಆ ಗುಹೆನಾಗೆ ಅದಲ್ಲದೆ ಮೇಯ್ನ್ ಪ್ರಧಾನ ದೇವಸ್ಥಾನ ಇನ್ನು ಮುಂದೆ ಇದೆ, ಅದು ನಿಮಗೆ ನೋಡಿಸ್ತೀನಿ ನಾನು. ಗುಟ್ಟೆ ಮಲ್ಲೇಶ್ವರ ಸ್ವಾಮಿ ಸ್ವಲ್ಪ ನಾವು ಈ ಎಂಟ್ರೆನ್ಸಿಂದ ಮೆಟ್ಲು ಹತ್ಕೊಂಡು ಹೋಗಬೇಕು ನಾವು ಸ್ವಲ್ಪ ದೂರ. ಈ ಎಂಟ್ರೆನ್ಸಿಂದ ಆರ್ಚಿಂದ ಅಲ್ಲಿಗೋದ್ರೆ ನಮಗೆ ಪ್ರಧಾನ ದೇವಸ್ಥಾನ ಬರುತ್ತೆ. ನೋಡ್ರಿ, ಎರಡು ದೊಡ್ಡ ಗುಂಡುಗಳು ಒಳಗೆ ನಮಗೆ ದೇವಸ್ಥಾನ ಇದೆ. ನೋಡ್ರಿ, ದೊಡ್ಡ ಗುಂಡುಗಳು. ಈ ಕಡೆ ಒಂದು ಗುಂಡು. ಮೇನ್ ಪ್ರಧಾನ ಆರ್ಚ್ ಇದೆ ನಮಗೆ. ಈ ಮಾರ್ಗವಾಗಿ ನಾವು ಮೇಲಕ್ಕೆ ಹೋಗಬೇಕು.